ಮಂಗಳೂರಿನ ಪುಟ್ಟಣ ಕುಲಾಲ್ ಪ್ರತಿಷ್ಠಾನದ ವಿಂಶತಿ ಸಂಭ್ರಮ ಕುಲಾಲ್ ಹೆಲ್ತ್ ಸೆಂಟರ್ ಪಡೆಯಲಿದ್ದರ 25ನೇ ವರ್ಷದ ಸರ್ವಜ್ಞ ಸೆಂಟರ್ ಪಡೆಯಲಿದ್ದರ 5ನೇ ವರ್ಷಾಚರಣೆಯ ಪ್ರಯುಕ್ತ ಜನವರಿ 19ರಂದು ಮಂಗಳೂರಿನ ಕೊಡಿಕಲ್ನ ಕುಲಾಲ್ ಹೆಲ್ತ್ ಸೆಂಟರ್ ಆವರಣದಲ್ಲಿ ಆರೋಗ್ಯ ಜನಜಾಗೃತಿ ಸಮ್ಮೇಳನ ಮತ್ತು ಅರಸು ಪ್ರಶಸ್ತಿ ಪುರಸ್ಕಾರ ಸಮಾರಂಭ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಹೇಳಿದರು। ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅರಸು ಪ್ರಶಸ್ತಿಯನ್ನ ಶಿಕ್ಷಣ ಸಾಮಾಜಿಕ ಸಾಂಸ್ಕೃತಿಕ ರಂಗದಲ್ಲಿ ಕೊಡುಗೆ ನೀಡಿದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಆಳ್ವ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಅರಸು ಪುರಸ್ಕಾರವನ್ನು 50 ವರ್ಷಗಳ ವೈದ್ಯಕೀಯ ಸೇವೆಯನ್ನ ನೀಡಿ ಬಡವರ ವೈದ್ಯರೆಂದೇ ಖ್ಯಾತರಾದ ಕುಂದಾಪುರದ ಡಾಕ್ಟರ್ ಎಂಬಿ ಕುಲಾಲ್ ಅವರಿಗೆ ಪ್ರದಾನ ಮಾಡಲಾಗುವುದು। ಇನ್ನು ಆರೋಗ್ಯ ಶಿಬಿರವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಪಿಎಸ್ ಹರ್ಷ, ವೆನ್ಲಾಕ್ ಆಸ್ಪತ್ರೆಯ ಡಾಕ್ಟರ್ ರಾಜೇಶ್ವರಿ ದೇವಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ರಾವ್ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಾಗುವುದೆಂದು ಹೇಳಿದರು। ಸಮಾಜಕ್ಕೆ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಸಾಂಸ್ಕೃತಿಕ ಕೊಡುಗೆ ನೀಡಿದ ಮೋಹನ್ ಆಳ್ವರನ್ನ ಅರಸು ಪ್ರಶಸ್ತಿಯನ್ನು ಕೊಟ್ಟು ಈ ಸರ್ತಿ ನಾವು ಗುರುತಿಸ್ತೇವೆ। ರಾಜ್ಯ ಮಟ್ಟದಲ್ಲಿ ನಾವು ಅದನ್ನ ಸಾಕಷ್ಟು ಜನರೊಟ್ಟಿಗೆ ಚರ್ಚೆ ಮಾಡಿ ನೋಡಿದಾಗ ನಮಗೆ ಸಿಕ್ಕಿದ್ದು। ಅನಂತರ 50 ವರ್ಷಗಳಿಂದ ವೈದ್ಯಕೀಯ ಸೇವೆ ಮಾಡ್ತಿರೋ ಒಬ್ಬ ಅತಿ ಬಡ ಕುಟುಂಬದಿಂದ ಬಂದ ಒಬ್ಬ ವೈದ್ಯರಿದ್ದಾರೆ ಕುಂದಾಪುರದಲ್ಲಿ, ಡಾಕ್ಟರ್ ಎಂ ಎ ಕುಲಾಲ್ ಅಂತ, ಅವರನ್ನ ಅರಸು ಪುರಸ್ಕಾರ ಕೊಟ್ಟು ಸನ್ಮಾನಿಸ್ತಿದ್ದೇವೆ। ಹಾಗೂ ಶಿಕ್ಷಣ ಸಂತ ಕಿತ್ತಳೆ ಹಣ್ಣನ್ನ ಮಾರಿ ಶಿಕ್ಷಣ ಸಂಸ್ಥೆ ಕಟ್ಟಿದ ಹಾಜಬ್ಬ ಅವರಿಗೆ ಅರಸು ಪುರಸ್ಕಾರ ಕೊಡ್ತಿದ್ದೇವೆ। ಹಾಗಾಗಿ ಇಬ್ಬರಿಗೆ ಅರಸು ಪುರಸ್ಕಾರ, ಮೋಹನ್ ಆಳ್ವ ಅವರಿಗೆ ಅರಸು ಪ್ರಶಸ್ತಿಯನ್ನ ಕೊಡ್ತಿದ್ದೇವೆ। ನಳಿನ್ ಕುಮಾರ್ ಕಟೀಲ್ ಅವರು, ಕೋಟ ಶ್ರೀನಿವಾಸ ಪೂಜಾರಿ ಅವರು, ಶಾನಾಡಿ ಅಜಿತ್ ಕುಮಾರ್ ಹೆಗಡೆ ಅವರು ನಮ್ಮ ಆಶಯ ಭಾಷಣ ಮಾಡಲಿಕ್ಕಿದ್ದಾರೆ। ಹಾಗಾಗಿ ಡಿಸಿ ಅವರು, ಮತ್ತೆ SP ಅವರು, ಇವರೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಅತಿ ಹತ್ತಿರದಿಂದ ಕೊಂಡವರು, ಪ್ರೀತಿಯಿಂದ ನಮ್ಮ ಮನೆಯ ಕುಟುಂಬದ ಸದಸ್ಯರಾಗಿ ಅವರೆಲ್ಲ ಬರ್ತಾ ಇದ್ದಾರೆ। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಜನಾರ್ದನ್, ಮಹಾಬಲ ಕುಲಾಲ್, ಮಮತಾ ಕುಲಾಲ್, ಜ್ಯೋತಿ ಕುಮಾರ್ ಉಪಸ್ಥಿತರಿದ್ದರು।